ಸೊಲ್ಮೆಲು ನಮ್ಮ ಕುಡ್ಲ ತೊಡು ವಾರ್ತೆಲು 18 ಲೋಕಸಭಾ ಓಟುಡು ಭಾರತೀಯ ಜನತಾ ಪಕ್ಷ ದುಂಬಾಳ್ತದ ಎನ್ಡಿಎ ಕೂಟ ಗೆಂದದೆ ಒಟ್ಟು 543 ಸ್ಥಾನಗಳು ಎನ್ಡಿಎ ಕೂಟಗೂ 292 ಇಂಡಿಯಾ ಕೂಟಗೂ 233 ಸೀಟು ಬೈದಳು ಬಾಕಿ ಪಕ್ಷದ ಅಂತಿನಕ್ಲು 18 ಸ್ಥಾನ ಪಡೆತೀರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂಜನೇ ಸರ್ತಿಗೆ ಪ್ರಧಾನಿ ಆಯರೆ ಸಜ್ಜಾವುದಿಲ್ಲೇರು ಏಪ್ರಿಲ್ 14 ಶುರುವಾದ ಜೂನ್ 1 ಮುಟ್ಟ ಭಾರತದ ಓಟದ ಇತಿಹಾಸಡು ಸುರುತ ಸರ್ತಿ 43 ದಿನದ ತೊನ್ನ 7 ಹಂತದ ಓಟು ಗಿಂಪುನ ಕಾರ್ಯ ಅಂಗಾರೆ ನಡೆತದೆ ಬೇತೆ ಬೇತೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಸೋಲು ಗೆಲ್ಲದ ಭವಿಷ್ಯ ಗೊತ್ತಾಗ್ತದೆ ಕೇಂದ್ರಡು ಆಳಿನ ಭಾರತೀಯ ಜನತಾ ಪಕ್ಷ ದುಂಬಾಳ್ತದ ಎನ್ಡಿಎ ಕೂಟ ಮೂಜನೇ ಸರ್ತಿಗೆ ಗೆಂದಿದೆ ಒಟ್ಟು 543 ಸ್ಥಾನಗಳು ಎನ್ಡಿಎ ಕೂಟ 292 ಸ್ಥಾನ ದೇದಿಂಡು ಇಂಡಿಯಾ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದುಂಬಾಳ್ತದ ಇಂಡಿಯಾ ಕೂಟ 233 ಸೀಟು ದಿತ್ತದು ದುಂಬುಡ್ದು ಭಾರಿ ಮಿತ್ತು ಬುಡ್ದು ಬಾಕಿ ಪಕ್ಷದಕ್ಲು ಬೊಕ್ಕ ಪಕ್ಷದ ಅಂತಿನಕ್ಲು ಒಟ್ಟು 18 ಸ್ಥಾನದ ಇದ್ದೀರಿ ನರೇಂದ್ರ ಮೋದಿ ಸರ್ಕಾರ ಅಲ್ತಾಡಿಗೆ ಆಡಳಿತ ಪತ್ರಂಚ ಆತಂಡು ಆಡಳಿತಗೂ ಬೋಡೈನ 272 ಸೀಟ್ಲಿಡಿದು ಇರುವ ಮಾತ್ರ ಹೆಚ್ಚ ಪಡೆತಂಡು ಒಂದು ಕೂಟದ ಬೇತೆ ಪಕ್ಷದಕ್ಲು ಸೇರಿದ ಆದುಂಡು 2013 ಮಿಟ್ಟು ಎನ್ಡಿಎ ಕೂಟ 353 ಸ್ಥಾನ ಗೆಂದಿತ್ತಂಡು ಬಿಜೆಪಿ ಒಂಜಿ ಆಳೆರ ತಾಕತ್ ಉಪ್ಪುನ 272 ಸೀಟ್ ಕಡತದಿತ್ತಂಡು ಈ ಸರ್ತಿ 51 ಸೀಟ್ ಕಳೆ ಬಂದುಂಡು ಮೂಜನೇ ಸರ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಆಯರೆ ಸಜ್ಜಾವನುಲ್ಲೇರು ಕಾಂಗ್ರೆಸ್ ಪಕ್ಷ ದುಂಬಾಳ್ತದ ಇಂಡಿಯಾ ಕೂಟ ಈ ಸರ್ತಿ ದುಂಬುಡ್ದು ಬರಾಬರಿ ಸೀಟ್ ಏರ್ಸಾವನುಂಡು 2013 ಮಿಟ್ಟು 91 ಸೀಟ್ ಇತ್ತು ನಾವು ಈ ಸರ್ತಿ 142 ಸೀಟ್ ಹೆಚ್ಚು ಮಲ್ತೊಂದುಂಡು 2013 ಮಿಟ್ಟು ಒಂದು ಯುಪಿಎ ಕೂಟ ಆದಿತ್ತಂಡು ಕರ್ನಾಟಕ ರಾಜ್ಯಡು 131 ಸ್ಥಾನ ಪಡೆದ ಅಧಿಕಾರಡುಪುನ ಕಾಂಗ್ರೆಸ್ ಪಕ್ಷ 28 ಸ್ಥಾನಲಿಡು 9 ಸೀಟದೇ ಇದ್ದಂಡು ಬಿಜೆಪಿ ಜೆಡಿಎಸ್ ಪಕ್ಷಲು ಒಟ್ಟಾದ ಓಟು ಎದುರು ನಡೆದವರ ಕಾಂಗ್ರೆಸ್ ಪಕ್ಷವು ಕಮ್ಮಿ ಸೀಟು ಬರೆಯರ ಕಾರಣ ಅಂತ ಪನೋಲಿ ಆಂಡ 2013 ಮಿಟ್ಟು ಒಂಜೇ ಸೀಟ್ ಇತ್ತದು ಈ ಸರ್ತಿ 8 ಸೀಟ್ ಹೆಚ್ಚು ಮಲ್ತದುಂಡು ರಾಜ್ಯಡು ಬಿಜೆಪಿಗೆ 2013 ಮಿಟ್ಟು 25 ಬುಕ್ಕ ಒಂಜಿ ಜೊತೆ ಸೀಟ್ ಇತ್ತು ನಾವು ಈ ಸರ್ತಿ 17 ಸ್ಥಾನ ಪಡೆದು ದೋಸ್ತಿ ಪಕ್ಷ ಜೆಡಿಎಸ್ಗೆ 2 ಸೀಟು ಪೋತುಡು ದುಂಬುಡ್ದು ಒಂಜಿ ಹೆಚ್ಚ ಬೈದಂಡು ಒಂದು ಪ್ರಧಾನಿ ಮೋದಿಗೆ ಆಯ್ನ ಸೋಲು ದೇಶದ ಜನಕ್ಕಳು ಒವ್ವೇ ಪಕ್ಷಗೂ ಸರಿಯಾಯಿನ ಬಹುಮತ ಕೊರ್ತು ಜೇರಿದ ಎಐಸಿಸಿ ಗುರ್ಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಬುಕ ಸೋನಿಯಾ ಗಾಂಧಿ ಸುದ್ದಿಕೂಟ ನಡಪಾದು ಪಂತೇರು ಅಂಗರೆ ಗುತ್ತಾಯಿನ 18 ಲೋಕಸಭಾ ಓಟದ ಪಾಸ್ ಫೇಲ್ ಬಗೆಟ್ ಎಐಸಿಸಿ ಗುರ್ಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ನಾಯಕರು ರಾಹುಲ್ ಗಾಂಧಿ ದುಂಬುದ ಗುರ್ಕಾರ್ದಿ ಸೋನಿಯಾ ಗಾಂಧಿ ಸುದ್ದಿಕೂಟ ನಡಪಾದು ಅಭಿಪ್ರಾಯ ಕೊಡ್ತೇರು ಒಂದು ಪ್ರಧಾನಿ ಮೋದಿಗೆ ಆಯ್ನ ಸೋಲು ದೇಶಡು ಒವ್ವೇ ಪಕ್ಷವು ಸರಿಯಾಯಿನ ಬಹುಮತನು ಜನಕ್ಕಳು ಕೊರ್ತುಜೇರು ಆಂಡ ಪ್ರಧಾನಿ ಮೋದಿಗೆ ಎದುರಾದ ಎಂಕ್ಲ ಪೊರುಂಬಾಟ ಎಂಚಿನ ಇತ್ತಂಡ ಐಕ್ ಜನಕ್ಕಳು ಒಂದು ನಂಚ ತೂದು ಓಟು ಪಾಡ್ದಿರಂದು ಅಕ್ಲು ಪಂತೇರು ಎಂಗ್ಳು ದೇಶದ ಅಭಿವೃದ್ಧಿ ಗಂಭೀರ ಸಮಸ್ಯೆಯನ್ನು ದುಂಬುದಿದ್ದು ಜನಕ್ಲಿನ ಕೈ ತಲುಪುದಿತ್ತ ಆಂಡ ದೇಶದ ಪ್ರಧಾನಿ ಒರಿ ಇಡೆಮುಟ್ಟ ಮಲ್ಪನ್ನ ರೀತಿಡು ನರೇಂದ್ರ ಮೋದಿ ಪ್ರಚಾರ ನಡಪಾದು ಸುಳ್ಳು ಬುಕ್ಕ ಪಗೆ ಪರಡೋನ ಕೆಲಸ ಮಲ್ತಿತ್ತೇರು ಒಂದು ಅರಿನ ಅಹಂಕಾರಗೂ ಜನಕ್ಕಳು ಕೊರನ ಉತ್ತರ ಆದುಂಡು ಬಂಡೇರು ಮೋದಿ ದೇಶೋಡು ಎದುರುದಾಯನು ಬಗ್ಗೈರ ವಾ ಹಂತಗುಲ ಪೋಂದಿತ್ತೀರು ಒಂದೇಕಾದ ಸರ್ಕಾರದ ವಾ ಅಸ್ತ್ರೋಳೆಲ್ಲ ಗಳಸೊಂದಿತ್ತೀರು ಅರನ ಪಾತಿರಗೂ ಬಗ್ಗನ್ನ ಪಕ್ಷಲೇನು ಲಕ್ಕನ್ನಂಚ ಮಲ್ತೊಂದಿತ್ತೀರು ಐಕ್ ಮಾತ ಇತ್ತೆ ಉತ್ತರ ತಿಕ್ಕದರು ರಾಹುಲ್ ಗಾಂಧಿನ ಯಾತ್ರೆ ಪ್ರಿಯಾಂಕ್ ಗಾಂಧಿ ಸೇರಿನಂಚ ದೇಶದ ಕೋಟಿಗಟ್ಟಲೆ ಕಾರ್ಯಕರ್ತರು ಪುಣೆ ನಡೆದವರ ಪಕ್ಷ ಇತ್ತೆ ಈ ಹಂತ ಮುಟ್ಟುದು ನುಂದು ಮಾತೆರೆಗ್ಲ ಸೊಲ್ಮೆ ತಿರಿಪಾದಿರು ರಾಹುಲ್ ಗಾಂಧಿ ಸುರುಕೆ ಮಾಧ್ಯಮಲಿನ ಕಾರೊಯ್ತಿದ್ದೀರು ಮಾಧ್ಯಮದ ದೋಸ್ತಿಲು ಎಂಕ್ಲಿಗೆ ಏತ್ ಸಹಕಾರ ಕೊರಳಿತ್ತಂಡ ಆಯ್ನ ಕೊರ್ತಾರಂದು ಪಂಡದು ಪಾತೆರ ಶುರು ಮಾಡ್ತಾರೆ ನರೇಂದ್ರ ಮೋದಿ ಬೊಕ್ಕ ಅಮಿತ್ ಶಾ ದೇಶದ ಮಾತ ಸರ್ಕಾರಿ ಯಂತ್ರವನ್ನು ಗಳಸದು ಎದುರು ಪಕ್ಷನು ಬಗ್ಗಾಯರ ಗಳಸಿರು ಆಂಡ ಮಾಧ್ಯಮ ತನ್ಕಳನ ಕೆಲಸ ಏತ್ ತೂವೊಂದುಂಡು ಪನ್ಪಣೆಯನ್ನು ತಾನು ಅವೇತು ಸರ್ತಿ ಕೇಳಿದೆ ಎಂಗ್ಳು ಸಂವಿಧಾನ ಒರಿಪಾಯರ ಪೊರುಂಬಾಟ ಮಲ್ತದ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಪಾಡಿಯರು ಎಂಕ್ಲಿನ ಪಕ್ಷದ ಬ್ಯಾಂಕ್ ಅಕೌಂಟ್ ಒಯ್ತೊಂಡಿರು ಪಕ್ಷಲೇನೆ ಇಜ್ಜಂದಿನ ಅಂಚ ಮಲ್ತಿರು ಆಂಡ ಎಂಕ್ಲಿನ ಪೊರುಂಬಾಟ ಎಂಚಿನ ಆದಿತ್ತಂಡ ಆಯ್ನ ಎಂಕ್ಲು ಮಲ್ತದ ಐಕ್ ಜನಕ್ಕಳು ಎಂಕ್ಲಿನ ಬೆರಿಸಾಯಗು ಉಂತುದೀರು ಪಂಪನವು ಸಾಬೀತಾತನೊಂದು पंडेर ये मैं तो पहले कहूंगा ये जो रिजल्ट है जनता की रिजल्ट है और ये जनता की जीत है और लोकतंत्र की जीत है। हम पहले से यही कह रहे थे कि ये लड़ाई हमारी मोदी वर्सेस जनता है, लोग हैं। तो 18वीं लोकसभा के चुनाव में हम विनम्रता से जनमत को स्वीकार करते हैं। ये चुनाव इंडिया गठबंधन और कांग्रेस पार्टी सिर्फ एक राजनीतिक दल के खिलाफ नहीं लड़ी थी। ये चुनाव हम बीजेपी एक राजनीतिक दल, हिंदुस्तान के इंस्टीट्यूशंस, हिंदुस्तान का जो पूरा गवर्नेंस का स्ट्रक्चर है
इंटेलिजेंस एजेंसीज, सीबीआई, ईडी, ये सब आधी जुडिशरी, इन सब के खिलाफ हम लड़े थे, क्योंकि इन सब संस्थाओं को, इन सब इंस्टीट्यूशंस को नरेंद्र मोदी जी ने और अमित शाह जी ने कैप्चर करा, धमकाया, डराया। लड़ाई संविधान को बचाने की थी, कॉन्स्टिट्यूशन को बचाने की थी। और मैं आपको सच बताऊं तो मेरे माइंड में था पहले से, जब इन्होंने हमारा बैंक अकाउंट कैंसिल किया, जब चीफ मिनिस्टर्स को जेल में डाला, पार्टियां तोड़ी, मेरे माइंड में था कि हिंदुस्तान की जनता अपने संविधान के लिए एक साथ खड़ी होकर लड़ जाएगी। ಸತ್ಯ ಧರ್ಮ ನ್ಯಾಯ ಬೊಕ್ಕ ಹಿಂದುತ್ವದ ಆಧಾರಡು ಗೆಂದುದ ಅಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಡು ಓಟುಡು ಗೆಂದಿನ ಬಿಜೆಪಿ ಅಭ್ಯರ್ಥಿ ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಂತೇರು. ಓಟುಡು ಗೆಂದಿನ ಪೊರ್ತುಡು ಆರ ಮಾಧ್ಯಮದ ಕ್ರೀಡಾ ಪಾತಿರ್ದೇರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಓಟುಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುದ್ರೋಳಿ ಶ್ರೀ ಗೋಕರ್ಣದ ದೇವಸ್ಥಾನದ ಪಣವಾಧಿಕಾರಿ ವಕೀಲರು ಪದ್ಮರಾಜ್ ಆರ್ ಪೂಜಾರಿಯರು 1,49,280 ಹೆಚ್ಚ ಓಟು ದಿತ್ತದು ಸೋಪಾದಿರು. ಬ್ರಿಜೇಶ್ ಚೌಟರಿಗೆ 7,54,132 ಓಟು ಬುರ್ದುಂಡು ಪದ್ಮರಾಜ್ ಆರ್ ಪೂಜಾರಿಯರು 6,14,124 ಓಟು ದೈದಿರು. ಒಟ್ಟು 23,557 ಜನ ನೋಟ ಓಟು ಪಾಡ್ದಿರು. ಗೆಂದಿನ ಸಂಭ್ರಮ ನಡೆತುಂದುಪ್ಪನಗ ಬ್ರಿಜೇಶ್ ಚೌಟ ಮಾಧ್ಯಮದ ಕಡೆ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಪಕ್ಷದ ಕಾರ್ಯಕರ್ತೆಯರನ್ನ ಗೇಲುಂದು ಸತ್ಯ ಧರ್ಮ ನ್ಯಾಯ ಬೊಕ್ಕ ಹಿಂದುತ್ವದ ಆಧಾರಡು ಗೆಂದದ ಜಿಲ್ಲೆಡು ಹೊಸ ಪರ್ವ ಶುರುವಾವುದುಂಡು. ನನದ ಹೊಸ ಎಡ್ಡೆ ಕಾರ್ಯಗಳನ್ನು ನಡಪಾದು ಕೊರ್ಪ ಪಕ್ಷದ ಗುರ್ಕಾರರೆಡದು ಬತ್ತಿನ ಬೂತ್ ಮಟ್ಟದ ಕಾರ್ಯಕರ್ತೆಯರ ಮುಟ್ಟ ಗೆಂದೆರಗಾದ ಬಾರಿ ಪುಣೆತೇರು ತುಳುನಾಡ ದೈವಲಿನ ಆಶೀರ್ವಾದಡು ಗೆಲ್ಮೆಡು ಓಟು ಎದುರಿಸದಂದು ಬ್ರಿಜೇಶ್ ಚೌಟ ಪಂಡೇರು. ಪಕ್ಷದ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ ಒಟ್ಟುಗಿತ್ತೇರು. ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು. ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು. ನಮಗೆ ಇವತ್ತು ಅತ್ಯಂತ ಖುಷಿ ಆಗ್ತಾ ಇದೆ. ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆವು. ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ. ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿದೆ. ತುಳುನಾಡಿನ ದೈವದೇವರ ಆಶೀರ್ವಾದದ ಬಲದಿಂದ, ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ, ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ 9 ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು, ಒಂದು ಹೊಸ ಕನಸುಗಳನ್ನು, ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದೊಂದಿಗೆ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ, ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಕರಾವಳಿ ಮಲೆನಾಡದ ಆಡಳಿತಾತ್ಮಕ ಸಮಸ್ಯೆ ರಡ್ಡು ಜಿಲ್ಲೆಲಿನ ಬೇತೆ ಬೇತೆ ಸಮಸ್ಯೆನ ಬಗ್ಗಿಟ್ಟು ಅಧ್ಯಯನ ಮಲ್ತದು ಐಕ್ ಬೋಡಾಯಿನಂಚ ಕೆಲಸ ಮಲ್ಪು ಎಂದು ಕೋಟ ಶ್ರೀನಿವಾಸ ಪೂಜಾರಿ ಪಂತೇರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಡು ಗೆಂದಿನ ಬೆರಿಕಾರು ನಮ್ಮ ಕುಳ್ಳದೊಟ್ಟಿಗೂ ಪಾತೇರಿಯರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ರಾಜ್ಯ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಓಟುಡು ಗೆಂದಿದ್ದಾರೆ. ಪೂಜಾರಿ 2,58,193 ಓಟದ ಅಂತರಡು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆರನ್ನು ಸೋಪಾದಿರು. ಪೂಜಾರಿಯರಿಗೆ 7,31,480 ಓಟು ಬೂರ್ದುಂಡು. ಹೆಗ್ಡೆರಿಗೆ 4,72,505 ಓಟು ಬೂರ್ದುಂಡು. 11,257 ಜನ ನೋಟ ಓಟು ಪಾಡ್ದೇರು. ಓಟುಡುಗೆನ್ನ ಗೌಜಿದ ಆಚರಣೆದ ಪೊರ್ತುಡು ಒಡಿಪುಡು ನಮ್ಮ ಕುಡ್ಲ ಅರೆನ ಪಾತಿರ್ಪಾಂಡು. ಕೋಟ ಶ್ರೀನಿವಾಸ ಪೂಜಾರಿಯರು ಪಾತಿರ್ದು
ಸಾಮಾನ್ಯ ಕಾರ್ಯಕರ್ತೆಯಾದ ಪಕ್ಷಗೂ ಸೇರದೆ ಸಾಮಾನ್ಯ ಕಾರ್ಯಕರ್ತೆ ಆದುಪನ ಎಂಕ್ ಲೋಕಸಭೆಗೆ ಪೊಗ್ಗುನ ಅವಕಾಶ ಮಲ್ತು ಕೊಡ್ತೇರು. ಪ್ರಚಾರದ ಪೊರ್ತುಡು ಚಿಕ್ಕಮಗಳೂರುಡು ನೋಟು ಕೊರ್ದು ಓಟು ಕೊಡ್ತೇರು. ಈ ಗೆಲ್ಮೆನು ಓಟು ಪಾಡ್ನಕ್ಲೆಗ್ ಬಿಜೆಪಿ ಜೆಡಿಎಸ್ ಬೂತ್ ಮಟ್ಟದ ಕಾರ್ಯಕರ್ತೆಯರು ಸೇರಿನಂಚ ಮಾತ್ರೆಗಳ ಅರ್ಪಣೆ ಮಲ್ಪುವೆ. ಪಕ್ಷದ ನಾಯಕರು ಬೊಕ್ಕ ದೇವೇಗೌಡರು ಸೇರಿನಂಚ ಮಾತ್ರೆಗಳ ಸೊಲ್ಮೆ ಸಂದಾವೆ ಎಂದು ಪಂಡಿರು. ಮೀನುಗಾರಿಕೆ, ರೈತಾಪಿ ವರ್ಗ, ಕೈಗಾರಿಕೆ ಇಂಚ ರಡ್ಡು ಜಿಲ್ಲೆಲಿನ ಆಡಳಿತಾತ್ಮಕ ಬೊಕ್ಕ ಬೇತೆ ಬೇತೆ ಸಮಸ್ಯೆಲಿನ ಬಗೆಟ್ ಅಧ್ಯಯನ ಮಲ್ತದ ಕೆಲಸ ಮಲ್ಪುವೆ. ಈ ದೇಶಗೂ ಮೋದಿ ಬತ್ತು ನಡೆದ ಬೊಕ್ಕ ಇಡೀ ಲೋಕೊಡು ಭಾರತಗೂ ಮರ್ಯಾದೆ ಕೊರ್ಪುನಂಚ ಮಲ್ತದೇರು. ಕ್ರಾಂತಿಕಾರಿ ಕೆಲಸ ಮಲ್ತದೇರು ಎಂದು ಕೋಟ ಶ್ರೀನಿವಾಸ ಪೂಜಾರಿ ಪಂಡೇರು. ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನನ್ನು ಬಹುತೇಕ ಸರಿಸುಮಾರು 2 ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆಡಿಎಸ್ ಮುಖಂಡರಿಗೆ, ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಾಗಿರುವಂಥ ವಿಜಯೇಂದ್ರ ಯಡಿಯೂರಪ್ಪನವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಕಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಆಹ್ವಾನಿಸಿ ದುಡಿದಂಥ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತ ಅನಿಸಿದೆ. ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಹಂಬಲದಿಂದಾಗಿ ಸುಮಾರು 2 ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತೇನೆ. ಕೇರಳ ರಾಜ್ಯದ ರಾಜಕೀಯ ಇತಿಹಾಸಡು ಸುರೂತ ಸರ್ತಿ ಬಿಜೆಪಿದ ಅಭ್ಯರ್ಥಿ ಲೋಕಸಭಾ ಓಟುಡು ಗೆಂದಿದೇರು. ಸಿನಿಮಾ ನಟಿ ತ್ರಿಶೂರು ಕ್ಷೇತ್ರದ ಅಭ್ಯರ್ಥಿ ಸುರೇಶ್ ಗೋಪಿ ಆ ಭಾಗ್ಯಗೂ ಸಂದದೇರು. ಕಾಸರಗೋಡು ಜಿಲ್ಲೆಡು ಯುಡಿಎಫ್ ಕೂಟದ ಕಾಂಗ್ರೆಸ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ರಡ್ಡನೇ ಸರ್ತಿಗೆ ಗೆಂದಿದೇರು. ಕೇರಳ ರಾಜ್ಯದ ಇರುವ ಲೋಕಸಭಾ ಕ್ಷೇತ್ರೊಳಗೆ 18 ಕಾಂಗ್ರೆಸ್ ಪಕ್ಷ ದುಂಬಾಳ್ತದ ಯುಡಿಎಫ್ ಕೂಟದ ಮಟ್ಟೆಲ್ಗೆ ಬೂರ್ದಳು. ಒಂಜಿ ಕ್ಷೇತ್ರ ರಾಜ್ಯದ ಆಡಳಿತ ಭಾರತೀಯ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷ ದುಂಬಾಳ್ತದ ಎಲ್ಡಿಎಫ್ ಕೂಟಗೂ ಪೋತುಂಡು. ನನೊಂಜಿ ಸೀಟ್ ಕೇರಳದ ರಾಜ್ಯ ಕ್ಷೇತ್ರದ ಇತಿಹಾಸಡು ಸುರೂತ ಸರ್ತಿ ಲೋಕಸಭಾ ಓಟುಡು ಬಿಜೆಪಿದ ಪಾಲ್ಗೆ ಬೈದಿಂಡು. ತ್ರಿಶೂರು ಕ್ಷೇತ್ರಡು ಸಿನಿಮಾ ನಟೆ ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೋಪಿ ಗೆಂದಿದ್ದೇರು. ದಕ್ಷಿಣ ಕನ್ನಡ ಜಿಲ್ಲೆದ ನಿರಕೆರೆ ಜಿಲ್ಲೆ ಆದುಪುನ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಓಟು ಜಿಲ್ಲೆದ ಪೆರಿಯ ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯಡು ಗೆಂತುದಿತ್ತದು. ಯುಡಿಎಫ್ ಕೂಟದ ಕಾಂಗ್ರೆಸ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ರಡ್ಡನೇ ಸರ್ತಿ ಗೆಂದಿದ್ದೇರು. ಎಲ್ಡಿಎಫ್ ಕೂಟದ ಸಿಪಿಐಎಂ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಮಾಸ್ಟರ್ ರೇನ್ 1,01,91 ಹೆಚ್ಚ ಓಟು ದೆತ್ತದು 6 ಸೋಪಾದಿರು. ರಾಜಮೋಹನ್ ಉಣ್ಣಿತಾನರಿಗೆ 4,86,891 ಓಟು, ರಡ್ಡನೇ ಸ್ಥಾನದ ಬಾಲಕೃಷ್ಣನ್ ಮಾಸ್ಟರ್ಗೆ 3,85,710 ಓಟು, ಮೂಜನೇ ಸ್ಥಾನಗೂ ಸಂದನ ಬಿಜೆಪಿ ಅಭ್ಯರ್ಥಿ ಎಂಎಲ್ ಅಶ್ವಿನಿಯರಿಗೆ 2,17,629 ಓಟು ಬೂರ್ದುಂಡು. 2014 ಗೆಂದಿನ ಅಂತರ 40,438 ಓಟು ಆದಿತ್ತಂಡು. ಅಂಡ ಈ ಸರ್ತಿ ಅಂತರ 1,01,91 ಆತಂಡು. 2014 ಬಿಜೆಪಿ ಅಭ್ಯರ್ಥಿ ಕುಂಟಾರ ರವೀಶ್ ತಂತ್ರಿ 1,76,049 ಓಟು ದೆತ್ತದಿತ್ತೇರು. ಈ ಸರ್ತಿದ ಬಿಜೆಪಿ ಅಭ್ಯರ್ಥಿ ಎಂಎಲ್ ಅಶ್ವಿನಿ 41,605 ಓಟು ಹೆಚ್ಚದೇ ಇದ್ದೇರು. ಜೂನ್ 5 ವಿಶ್ವ ಪರಿಸರ ದಿನಾಚರಣೆದ ದಿನ ಆದಿತ್ತದು ಬುಧವಾರ ಪರಿಸರ ದಿನಾಚರಣೆ ನಡೆತದೆ. ಓಲೋಲು ದಕ್ಕುನ ಕಜವು ಪ್ಲಾಸ್ಟಿಕ್ ಒಂದಿನ ಮಾತ ಒಂಜಿ ಪತ್ತಿಡ್ದಿದ್ದು ಜನಕರು ನಮ್ಮ ಪರಿಸರ ಉರಿಪಿನ ಜವಾಬ್ದಾರಿ ಮಾತೆರ್ನಲ ಮೆತ್ತುಂಡು. ಬುಧವಾರ ವಿಶ್ವ ಪರಿಸರ ದಿನ ಆದಿತ್ತದು. ಪರಿಸರ ದಿನಾಚರಣೆ ಶುರುವಾದ 51 ವರ್ಷ ಮಗಂಡು. ಭೂಮಿ ಬೆಚ್ಚೇರೊಂದುಪ್ಪನಿಗೆ ಕಾರಣನೇನು ನಾಳದು ಬರ್ತದೆ. ತಾಪಮಾನ ನಿಯಂತ್ರಣ ಮಲ್ಪೆರೆ ಭಾರಿ ಪ್ರಯತ್ನ ನಡೆತದುಂಡು. ಭೂಮಿని ಸೇರೊಂದುಪ್ಪುನ ಓಲುಲು ದಕ್ಕುನ ಪ್ಲಾಸ್ಟಿಕ್, ಕಜಾವು, ಬೋಡ್ಚಾಂದಿ ವಸ್ತುಲು, ಬಾನ ಸೇರುನ ಕಾರ್ಖಾನೆದ ಪುಗೆ, ಸುದೆ ಕಡಲು ಸೇರುನ ಜೋದೆಪ್ಪುನ ವಿಷತ ವಸ್ತುಲು ನಮ್ಮ ಪರಿಸರ ಹಾಳು ಮಲ್ಪುಂಡು. ಜನಕ್ಲಿಗೆ ಶುದ್ಧ ಗಾಳಿ ಕೊರೊಂದಿತ್ತನ ಮರಕ್ಲಿನ ಅಭಿವೃದ್ಧಿದ ಪುದರಡು ಕಡತು ಪಾಡುಂಡು. ಕಾಡಿಗೆ ಸೂಬೂರ್ದು ಪೊತ್ತುದು ಪೋಂಡು ಒಂದು ಪನ್ಪುಣಿನ ಕೇಂದುಪ್ಪಾರು. ಒಂದೆಕ್ಲ ಹೆಚ್ಚಾದು ನರಮಾಣಿ ಕಾರಣ ಆಪ ಎಂದು ಪನುಲಿ. ಕಾಡು ನಾಶ ಹಾದು
ಹಂತ ಹಂತವಾದ ಪರಿಸರ ನಾಶ ಆವೊಂದುಂಡು. ಉಂದಿಡ್ದವರ ಹವಾಮಾನ ವ್ಯತ್ಯಾಸಿ ಆದ್ ಕಾಲ ಕಾಲಗೂ ಸರಿಯಾದ ಬೋಡಾಯಿನ ಬರ್ಸಲ ಗೊಬ್ಬ ಆವೊಂದುಂಡು. ನರಮಾಣಿ ಮಲ್ತನ ತಪ್ಪುಲಿಡ್ದು ಭೂಮಿಯಪ್ಪೆನ ಪಚ್ಚೆ ಪಜ್ಜಿಡ್ದ ಪುದಿಕೆ ನಾಶ ಆದ್ ದೊಂಬು ಕಠಿಣ ಆವೊಂದುಂಡು. ನನಾಂಡಲ ನಮ್ಮ ಮಲ್ಪುನ ತಪ್ಪುಲೆನು ತಿದ್ದೊಂದು ಪರಿಸರ ರಕ್ಷಣೆಗೆ ಮನಸ್ಸು ಮಲ್ತದಿಂದ ಈ ಭೂಮಿಡು ಜೀವರಾಶಿಲು ಬದುಕಿರ ಸಾಧ್ಯ ಅವನ್ನ ಸ್ಥಿತಿಗತಿ ಬರುವುದು ವಿಜ್ಞಾನಿಲು ಜಾಗ್ರತೆ ಪಂತೇರು. ಪರಿಸರ ದಿನನು ಬಜ್ಜಿ ಒಂಜಿ ದಿನಕ್ಕೂ ಮಾತ್ರ ಅಂದ ಆಚರಣೆ ಮಲ್ಪುನತ್ತು ನಿಚ್ಚಲ ಪರಿಸರ ಕಾತೊನ್ನ ಕರ್ತವ್ಯ ನಮ್ಮವಾವುಡು. ಪರಿಸರ ದಿನ ತಾನಿ ಪರಿಸರ ಉರಿಪುನ ನಿರ್ಮಲ ಕಾತೊನ್ನ ಪ್ರತಿಜ್ಞೆ ಮಲ್ಪುಗ ನನದ ಅಲ್ಮುಗು ಈ ಭೂಮಿಯಪ್ಪೆನು ಉರಿಪುಗ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ 2024 ಈ ಸರ್ತಿ ವಿದ್ಯಾಗಿರಿಟ್ ಜೂನ್ 7 ಎನ್ಮೆಕ್ಕೆ ನಡಪೆರೈತದು. 20,000 ಜನ ಬರ್ಪುನ ಅಂದಾಜಿ ಉಂಡೊಂದು ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಪಂತೇರು. ಪತ್ರಿಕಾ ಭವನೋಡು ಸುದ್ದಿಕೂಟುಡು ಬಾತಿರ್ದು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳದ ಬಗೆಟ್ ಮಾಹಿತಿ ಕೊರಿಯರು. ವಿದ್ಯಾಗಿರಿತ ಆಳ್ವಾಸ್ ಕಾಲೇಜ್ ಜೂನ್ 7 ಬೊಕ 8 21ನೇ ಉದ್ಯೋಗ ಮೇಳ ಅಟ್ಲೆ ಮಲ್ತದಂಡು 20,000 ಜನ ಪಾಲ್ದೆತೊನ್ನ ಅಂದಾಜು ಉಂಡು. ಈ ಮೇಳ ಗ್ರಾಮೀಣ ಭಾಗದ ಬಿರ್ಸೇರಿಗೆ ಅವಕಾಶ ಮಲ್ತು ಕೊರಿಯರೆ ಎಂಕ್ಲು ಉಂದೆನ್ ದೀವೊಂದ. ಈ ಸರ್ತಿಲ 300 ಹೆಚ್ಚ ಬೇತೆ ಬೇತೆ ಕಂಪೆನಿಲು ಉದ್ಯೋಗ ಮೇಳೋಡು ಪಾಲ್ದೆತೊನ್ನುವ. ಈ ತೊರ್ತಿಗೆ 250 ಕಂಪೆನಿಲು ಪುದರ್ ಕೊಡ್ತಾಂದು ಮೋಹನ್ ಆಳ್ವೇರು ಪಂಡೇರು. ಬ್ಯಾಂಕಿಂಗ್ ಬೊಕ ಪಣವಕಾಸು, IT, ITS, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್ ಬೊಕ ಫಾರ್ಮ್, ಮಾರಾಟ ಬೊಕ ಚಿಲ್ಲರೆ ಬೇರ, ಆಟೋಮೊಬೈಲ್, ಹಾಸ್ಪಿಟಾಲಿಟಿ, ಟೆಲಿಕಾಂ, ಮಾಧ್ಯಮ, ಶಿಕ್ಷಣ ಬೊಕ ಎಂಜುವೆಲ್ನ ಪ್ರತಿನಿಧಿ ಆದುಪುನ ಮಿತ್ತ ಮಟ್ಟದ ಕಂಪೆನಿಲು ಆಳ್ವಾಸ್ ಪ್ರಗತಿಡು ಕೆಲಸಗೂ ಜನದ ತುಂಬಿರು. ಈ ಕಂಪೆನಿಲು ಪದವಿ ಬೊಕ ಸ್ನಾತಕೋತ್ತರ ಪದವಿ ಕಲ್ತನಕಲು ವೈದ್ಯಕೀಯ ಬೊಕ ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಕಲಾ, ವಾಣಿಜ್ಯ ಬೊಕ ಮ್ಯಾನೇಜ್ಮೆಂಟ್, ಬೇಸಿಕ್ ಸೈನ್ಸ್, ನರ್ಸಿಂಗ್, ITI, ಡಿಪ್ಲೊಮಾ, PUC, SLC ಬೊಕ ಬೇತೆ ಸಂದುನ ಬರವು ಕಲ್ಪವನ ಬಿರ್ಸೇರಿಗೆ ಬೇಲಿದ ಅವಕಾಶ ಮಲ್ತು ಕೊರ್ಪುಂಡು. ಒಂದೇ ಪೊರ್ತುಡು ಕರಾವಳಿದ ಆಜಿ ಮುಖ್ಯ ಉದ್ಯಮಿಲೆಗ್ ಮರ್ಯಾದೆ ಮಲ್ಪುವಂದು ಡಾಕ್ಟರ್ ಎಂ ಮೋಹನ್ ಆಳ್ವ ಪಂಡೇರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ ಕಾಲೇಜಿಗೆ ಸಂಬಂಧಪಟ್ಟನಕಲು ಸುದ್ದಿಕೂಟುಡಿತ್ತೇರು. ಈಗಾಗಲೇ 13 ಬಾರಿ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ನಡೆದು ಈ ವರ್ಷ 14ನೇ ಬಾರಿ ಆಗ್ತಾ ಇದೆ. ಇದು ನೇರವಾಗಿ ಆಳ್ವಾಸ್ ಸಂಸ್ಥೆ ಮಾಡಿದಂಥ 14ನೇ ಬೃಹತ್ ಉದ್ಯೋಗ ಮೇಳ. ಆದರೆ ಇದನ್ನು ಹೊರತುಪಡಿಸಿ ನಾವು ಮಂಗಳೂರಿನಲ್ಲಿ 2, ಬೆಳ್ತಂಗಡಿಯಲ್ಲಿ 1, ಚಿಕ್ಕಬಳ್ಳಾಪುರದಲ್ಲಿ 3 ಬಾರಿ ನಾವು ಅದಲ್ಲದೆ ವಿಶ್ವ ನುಡಿಸಿರಿಯಲ್ಲಿ ಒಮ್ಮೆ, ಹೀಗೆ 7 ಬಾರಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡಿದ್ದು ಇದೆ. ಅಂತೂ ಇದನ್ನು ಲೆಕ್ಕ ಇಟ್ಟಿದ್ದರೆ ಇದು 21ನೇ ಒಂದು ಉದ್ಯೋಗ ಮೇಳ. ಈ ಬೃಹತ್ ಉದ್ಯೋಗ ಮೇಳವು ಆಕಾಂಕ್ಷಿಗಳಿಗೆ ವಿವಿಧ ರೀತಿಯ ಉದ್ಯೋಗ ಅವಕಾಶವನ್ನು ತರುವ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿದೆ. ಈ ಮೇಳವು ವಿಶೇಷವಾಗಿ ಗ್ರಾಮೀಣ ಮತ್ತು ಸವಲತ್ತುಗಳಿಲ್ಲದ ವರ್ಗಗಳ ಪ್ರತಿಭೆಗಳಿಗೆ ಅವಕಾಶ ಕೊಡಿಸುವ ಮಹದಾಸೆಯನ್ನು ಪೂರೈಸುತ್ತಾ ಬಂದಿದೆ. ಪ್ರಗತಿ ಮೇಳವು ತನ್ನ ನಿಖರವಾದ ಯೋಜನೆ, ಉತ್ತಮ ಆತಿಥ್ಯ ಮತ್ತು ಉನ್ನತ ಮಟ್ಟದ ವೃತ್ತಿ ಅವಕಾಶದೊಂದಿಗೆ ಗಮನಾರ್ಹ ಪರಿಣಾಮವನ್ನು ಬೀರಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ತನ್ನ CSR ಚಟುವಟಿಕೆಯ ಅಡಿಯಲ್ಲಿ ಉದ್ಯೋಗ ಮೇಳದ ಸಂಪೂರ್ಣ ವೆಚ್ಚವನ್ನು ಭರಿಸುತ್ತದೆ. ಈ ಮೇಳವು ಭಾಗವಹಿಸುವವರಿಗೆ ಮತ್ತು ನೇಮಕಾತಿ ನಡೆಸುವ ಕಂಪನಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿದೆ. ಈ ವರ್ಷ ನೇಮಕಾತಿ ಕಂಪನಿಗಳ ಪ್ರತಿಕ್ರಿಯೆ ಅದ್ಭುತವಾಗಿದ್ದು, ಇಲ್ಲಿವರೆಗೆ 300ಕ್ಕೂ ಹೆಚ್ಚು ಕಂಪನಿಗಳು ನೋಂದಾಯಿಸಲ್ಪಟ್ಟಿದೆ ಮತ್ತು ಉದ್ಯೋಗ ಮೇಳದ ಸಂಘಟನಾ ಸಮಿತಿಯು ಈಗಾಗಲೇ 250 ಪ್ರಮುಖ ನೇಮಕಾತಿದಾರರ ಭಾಗವಹಿಸುವಿಕೆಯನ್ನು ಅಂತಿಮಗೊಳಿಸಿದೆ. ಇದು ಕೇವಲ ಒಂದು ವರ್ಷಕ್ಕೊಮ್ಮೆ ನಡೆಯುವಂಥ ಉದ್ಯೋಗ ಮೇಳ ಅಲ್ಲ. ಇಡೀ ವರ್ಷದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಒಂದು ಕಂಪನಿಗಳನ್ನು ಇಟ್ಟುಕೊಂಡು ನಮ್ಮ ಕ್ಯಾಂಪಸ್ನಲ್ಲಿ ಬೇಕಾದಷ್ಟು ಉದ್ಯೋಗ ಮೇಳ ನಡೀತಾ ಹೋಗ್ತದೆ. ಅದರ ಜೊತೆಯಲ್ಲಿ ಇದು ವರ್ಷಕ್ಕೊಮ್ಮೆ ನಡೆಯುವಂಥ ಕಾರ್ಯಕ್ರಮ. ಕುಡ್ಲಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಸೋಮವಾರ ಸಾಮೂಹಿಕ ಬೊಂಡಾಭಿಷೇಕ ನಡಪಾದಿರು. ಕಾಲ ಕಾಲಗೂ ಬರ್ಸಬತ್ತದು ಎಡ್ಡೆ ಬುಲೆ ಭಾಗ್ಯ ಹೆಚ್ಚಡಂದು ನಟ್ಟೊಂದೇರು. ಲೋಕ ಕಲ್ಯಾಣಗಾದು ಜನಕ್ಲಿನ ಕ್ಷೇಮಗು ಬೋಡಾದು ಕುಡ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಸೋಮವಾರ ಸಾಮೂಹಿಕ ಬೊಂಡಾಭಿಷೇಕ ನಡಪಾದಿತ್ತೇರು. ನೀರು ನೆಲ ಬೆನ್ನಿದ ಜನಕ್ಲಿಗೆ ಅನುಕೂಲ ಆಪುನಂಚ ಕಾಲ ಕಾಲಗೂ ಬರ್ಸಬತ್ತದು ಮಾತ್ರೆಗಳ ಎಡ್ಡೆ ಆವಡಂದು ದೇರೆಬೈಲಿ ವಿಠಲದಾಸ ಪ್ರಾರ್ಥನೆ ನಡಪಾದು ಪೂಜೆ ಮಲ್ತೇರು. ದೇವಸ್ಥಾನದ ಆಡಳಿತ ಮುಕ್ತೇಸರರು AJ ಶೆಟ್ಟಿ, ಮುಕ್ತೇಸರರು HK ಪುರುಷೋತ್ತಮ, ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಶಾಸಕರು ವೇದವ್ಯಾಸ್ ಕಾಮತ್, ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಬುಕ್ಕ ಪ್ರೇಮಾನಂದ ಶೆಟ್ಟಿ, RSS ನಾಯಕರು ವಾಮನ ಶೆಣೈ, ಮಹಾನಗರ ಪಾಲಿಕೆ ಸದಸ್ಯರು ಮನೋಹರ್ ಕದ್ರ, ಶಕಿಲ ಕಾವ, ಮಲ್ಲಿಕಾ ಕಲಾವೃಂದ ಸುಧಾಕರ್ ರಾವ್ ಪೇಜಾವರ, ದೇವಸ್ಥಾನದ ಆಡಳಿತ ಅಧಿಕಾರಿ ಜಯಮ್ಮ ಈ ಪುರ್ತುಡಿತ್ತೇರು.
ಪ್ರದೇಶವನ್ನು ಮಂಗಳೂರು ಈ ಊರನ್ನು ನಮಗೆ ಯಾವುದೇ ರೀತಿಯಾದಂತಹ ಮಳೆ ನೀರಿನ ಕೊರತೆ ನಮ್ಮ ಬಜ್ಜಿ ದೈ ನಡೆದು ಬುಡ್ನ ಯಾರಂದು ಅವು ಜೀವ ಪತ್ತು ನಡೆ ಮುಟ್ಟ ತೂವು ನೋಡುವುದು ಮುಲ್ಕಿ ಬೆದರದ ಶಾಸಕರು ಉಮನಾಥ ಕೋಟೆಯನ್ನು ಬಂದಿರ ತೋಕೂರು ಸಮಾಜ ಸೇವಾ ಸಂಘಡು ಬುಧವಾರ ವಿಶ್ವ ಪರಿಸರ ದಿನಾಚರಣೆ ಉದಿಪನ ಮಲ್ತದಾರು ಪಾತೇರಿಯರು ಜೀ ಕನ್ನಡ ಡ್ರಾಮಾ ಜೂನಿಯರ್ ರಿಯಾಲಿಟಿ ಶೋಡು ಚಾಂಪಿಯನ್ ಆಯ್ನ ರಿಷಿಕಾ ಕುಂದೇಶ್ವರಗ್ ಕುಡ್ಲದ ಪತ್ರಿಕಾ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮೆಚ್ಚುಗೆದ ಮರ್ಯಾದೆ ಸಂದಾಯಿತ ಮಲ್ತದಂಡೆ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ಸೊನ್ಮೇಲ್ ಕುಡ್ಲದ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಬುಕ್ಕ ರಾಂಪಲ್ ತೋಕೂರದ ಸಮಾಜ ಸೇವಾ ಸಂಘದ ಒಟ್ಟು ಸೇರಿಗಿಡು ವಿಶ್ವ ಪರಿಸರ ದಿನಾಚರಣೆ 2024 ಬುಧವಾರ ಕಾಂಡೆ ಸಮಾಜ ಸೇವಾ ಸಂಘಡು ನಡೆತಂಡು ಮುಲ್ಕಿ ಬೆದರದ ಶಾಸಕರು ಉಮನತ ಕೋಟ್ಯನ್ ಕಾರ್ಯಕ್ರಮ ಉದಿಪನ ಮಲ್ತಿರು ಕೋಟ್ಯನ್ ಪಾತಿರದು ನಮ್ಮ ಬಜ್ಜಿ ದೈ ನಡ್ನ ಯಾರಂದು ಅವು ಜೀವ ಪತ್ತು ನಡೆ ಮುಟ್ಟ ಬದುಕು ನಂಚ ನಮ್ಮ ತೂವನೋಡು ಹೊರ ಐಕ್ ಜೀವ ಬತ್ತಂಡ ಐದು ಬುಕ್ಕ ನಮ್ಮ ಐನು ತೂಯಿಜಿನರ ಅವು ನಮ್ಮನ್ ಜೀವಮಾನ ಇಡೀ ತೂವನ್ ನಂಚ ಮಲ್ಕೊಂಡು ಪೇಂಟೆಡ್ ಇತ್ತೆ ಮರಕುಲು ಕಮ್ಮಿ ಆವಂದಿತ್ತಂಡಲ ಗ್ರಾಮೀಣ ಪ್ರದೇಶಡು ದೈಕ್ಲೇನ್ ನಡೆದು ಸಾಂಕುನ ಕೆಲಸ ಬುಡಂದೆ ಮಲ್ತೊಂದು ಬರ್ಕಾಂದು ಪಂಡೇರು ಸಮಾಜ ಸೇವಾ ಸಂಘದ ಗುರ್ಕಾರ್ಯರು ಲೋಕೇಶ್ ಸುವರ್ಣ ಸದಸ್ಯರ ರಮೇಶ್ ಟಿ ಸುವರ್ಣ ರವೀಂದ್ರ ದುಂಬದ ಗುರ್ಕಾರ್ಯರು ಜಯಂತ ಸಾಲ್ಯನ್ ರತ್ನಾಕರ ಶೆಟ್ಟಿ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಪ್ರಿನ್ಸಿಪಾಲರು ವಿನುತಾ ಕಾಮತ್ ಚಂದ್ರಶೇಖರ ಶೆಟ್ಟಿ ಸುನಿಲ್ ಕುಮಾರ್ ಈ ಪೊರ್ತುಡಿತೇರು ಬರವು ಕಲ್ಪನಕ್ಲು ಪ್ರಾರ್ಥನೆ ಮಲ್ತೇರು ಪರಿಸರ ದಿನಾಚರಣೆಲೆ ಕೊಡು ದೈ ನಡೆದು ನೀರು ಮೈತೇರು ಮಂಗಳೂರು ಸಿಟಿಯಿಂದ ಒಂದು ಗ್ರಾಮೀಣ ಭಾಗಕ್ಕೆ ಕರ್ಕೊಂಡು ಬಂದು ಪರಿಸರ ಅಂದ್ರೇನು, ಪರಿಸರದ ಬಗ್ಗೆ ಯಾಕೆ ನಮಗೆ ಕಾಳಜಿ ಬೇಕೆನ್ನುವುದನ್ನು, ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ನಮ್ಮನ್ನು ಪರಿಸರ ರಕ್ಷಣೆ ಮಾಡ್ತದೆ ಅಂತ ನಮಗೆ ಗೊತ್ತಿರಬೇಕು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಜಗತ್ತಿನಲ್ಲಿ ಈ ಜೂನ್ 5 ಪರಿಸರ ದಿನವಾಗಿ ಆಚರಿಸ್ತೇವೆ. ನಮ್ಮ ಹುಟ್ಟಿದ ದಿನ ಹೇಗೆ ಆಚರಿಸ್ತೇವೆ ಅದೇ ರೀತಿಯಲ್ಲಿ ಪರಿಸರ ನಮಗೇನು ಕೊಡ್ತದೆ, ಪರಿಸರಕ್ಕೆ ನಾವೇನು ಕೊಟ್ಟಿದ್ದೇವೆ, ಇದು ಮುಖ್ಯ. ನಾವಿವತ್ತು ಒಳ್ಳೆಯ ಒಂದು ಗಾಳಿಯನ್ನು ಸೇವನೆ ಮಾಡಬೇಕಾದ್ರೆ, ಉಸಿರಾಡಬೇಕಾದ್ರೆ ಬಹುಶಃ ನಮಗೆ ಒಳ್ಳೆಯ ಪರಿಸರದ ಒಳ್ಳೆಯ ಶುದ್ಧ ಗಾಳಿ ಬೇಕು. ಶುದ್ಧ ಗಾಳಿ ಬೇಕು, ಪರಿಸರ ಒಳ್ಳೆಯದಿರಬೇಕು ಅಂತ ಹೇಳಿದರೆ ಮರ ಮಟ್ಟುಗಳು, ಗ್ರೀನರಿಗಳು ಬೇಕು. ಬಹುಶಃ ಇಲ್ಲಿ ಒಳ್ಳೆಯ ಗಾಳಿ ನಿಮಗೆ ಸಿಗ್ತದಾ ಅಂತ ಹೇಳಿದರೆ ಖಂಡಿತ ನಾನು ಹೇಳ್ತೇನೆ ಇಲ್ಲಿ ಸಿಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಇದು
ಇಂಡಸ್ಟ್ರಿಯಲ್ ಏರಿಯಾ MRPL ಇರ್ಬೋದು, MSEZ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಿರುವಂಥ ಒಂದು ವ್ಯಾಪ್ತಿ. ಇದರ ಹಿಂದೆ ಇಲ್ಲೇ MRPL ಮತ್ತು BASF ದೊಡ್ಡ ದೊಡ್ಡ ಕಂಪನಿಗಳಿವೆ. ನಿರಾಶ್ರಿತರಾಗಿ ಆ ಕಂಪನಿಗಳು ಬರುವಾಗ ಇಲ್ಲಿ ಬಂದು ಮನೆ ಕಟ್ಟಿ ಕೂತವರಿದ್ದಾರೆ ಈ ಪರಿಸರದಲ್ಲಿ. ಇವತ್ತು ಒಂದು ಮರ ನೆಟ್ಟರೆ ಆ ಮರ ನಮಗೆ ನೆರಳು ಕೊಡ್ತದೆ, ಶುದ್ಧವಾದ ಗಾಳಿಯನ್ನು ಸೇವನೆ ಮಾಡಲಿಕ್ಕೆ ಕೊಡ್ತದೆ, ಪರಿಸರವನ್ನು ರಕ್ಷಣೆ ಮಾಡ್ತದೆ. ಜೀ ಕನ್ನಡ ಡ್ರಾಮಾ ಜೂನಿಯರ್ ರಿಯಾಲಿಟಿ ಶೋಡು ಚಾಂಪಿಯನ್ ಆಯ್ನ ರಿಷಿಕಾ ಕುಂದೇಶ್ವರಗೂ ಕುಡ್ಲದ ಪತ್ರಿಕಾ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮೆಚ್ಚುಗೆದ ಮರ್ಯಾದೆ ಸಂದಾಯಿತ ಮಾಡ್ತದೆ. ಜೀ ಕನ್ನಡ ಡ್ರಾಮಾ ಜೂನಿಯರ್ ರಿಯಾಲಿಟಿ ಶೋಡು ಚಾಂಪಿಯನ್ ಆಯ್ನ ರಿಷಿಕಾ ಕುಂದೇಶ್ವರ ಮೇರೆಗೆ ಕುಡ್ಲದ ಪತ್ರಿಕಾ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೆಲೆಟ್ಟು ತಮ್ಮನದ ಮರ್ಯಾದಿಲೇಸಿ ಅಟ್ಟಣೆಯಾದಿತ್ತಂಡು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವೇರು ರಿಷಿಕಾ ಕುಂದಾಪುರ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಮಲ್ಲ ಬಿನ್ನೇರು ನಟೆ ನಿರ್ದೇಶಕರು ದೇವದಾಸ್ ಕಾಪಿಕಾಡ್ ಮಲ್ಲ ಬಿನ್ನೇರು ಆದಿಸಿದ್ದು ಪಾತಿರ್ದು ಅಪ್ಪೆಮ್ಮನ ಸಹಾಯ ಸಾಕರಡು ರಿಷಿಕನ ಪ್ರತಿಭೆ ಪಿದೈ ಬರೆಯರು ಸಾಧ್ಯಾಂಡು ನನದ ದಿನಕ್ರೆಡು ನಲಾತು ಸಾಧನೆ ಮಲ್ತದು ಅದ್ಭುತ ಪ್ರತಿಭೆ ಅದು ಮೂಡ್ದು ಬರಡಂದು ಎಡ್ಡೆಪ್ಪು ಬಯಕ್ಕೇರು. ರಿಷಿಕಾ ಕುಂದೇಶ್ವರ ಪಾತಿರ್ದು ಎಂಕು ಎನ್ನ ಇಲ್ಲಲ್ದಕ್ಲು ಈ ತಮ್ಮನ ಮಲ್ತು ನಂಚ ಆತಂಡು ದಕ್ಷಿಣ ಕನ್ನಡದ ವಾರ್ತಾಮಾಣಿಲು ಎಂಕು ಪ್ರತಿಯೊಂದು ವಿಷಯಗಳ ಪ್ರೋತ್ಸಾಹ ಕೊಡ್ತೇರೆಂದು ಪಂಡೇರು. ಅಶೋಕನಗರ SDM ಸ್ಕೂಲ್ದ ಸಂಚಾಲಕಿ ಶ್ರುತಾ ಜಿತೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಚೆ, ಪ್ರಧಾನ ಕಾರ್ಯಂತಿರು ಬೊಕ ರಿಷಿಕಾ ಮೇರಿನ ಅಮ್ಮೇರು ಜಿತೇಂದ್ರ ಕುಂದೇಶ್ವರ ಬೊಕ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ತುಂಬಾ ಖುಷಿ ಆಗ್ತಿದೆ. ನನ್ನಪ್ಪ ಪತ್ರಕರ್ತ, ನಮ್ಮದು ಪತ್ರಕರ್ತರ ಕುಟುಂಬ. ಆದರೆ ಇಲ್ಲಿರುವ ಪ್ರತಿಯೊಬ್ಬ ಪತ್ರಕರ್ತರು ಸಹ ನನ್ನನ್ನು ಅವರ ಮನೆ ಮಗಳ ತರಾನೇ ನೋಡ್ಕೊಂಡಿದ್ದಾರೆ. ಎಲ್ರಿಗೂ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ನನ್ನ ಮನೆಯವರು ಎಲ್ಲರೂ ಒಟ್ಟಿಗೆ ಸೇರಿ ಸನ್ಮಾನ ಮಾಡಿದ ಹಾಗೆ ಫೀಲ್ ಆಗ್ತಿದೆ. ಅಷ್ಟು ಖುಷಿ ಆಗ್ತಿದೆ ನನಗೆ. ಮತ್ತೆ ಇಲ್ಲಿ ಕೂತಂತ ಗಣ್ಯರು ಇವರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ದೇವದಾಸ್ ಕಾಪಿಕಾಡ್ ಸರ್ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮೋಹನ ಆಳ್ವ ಸರ್ ನನಗೆ ಮೊನ್ನೆ ಒಂದ್ಸತಿನೇ ಸನ್ಮಾನ ಮಾಡಿದ್ರು. ಶ್ರುತಾ ಮ್ಯಾಮ್ ಥ್ಯಾಂಕ್ ಯು. ನಳಿನ್ ಕುಮಾರ್ ಕಟೀಲ್ ಸರ್ ಸಹ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಕುದೊಳ್ಳಿ ಗಣೇಶ್ ಸರ್ ಅವ್ರಿಗೂ ಸಹ ಬಹಳ ಧನ್ಯವಾದ. ಮತ್ತು ನನ್ನ ತಂದೆಯ ದೋಸ್ತುಗಳು ಯಾರೆಲ್ಲ ಇದ್ದಾರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಎಲ್ರಿಗೂ ಧನ್ಯವಾದ. ನನ್ನ ತಂದೆ ತಾಯಿ ಎಲ್ಲರೂ ನನ್ನ ಯಶಸ್ಸಿಗೆ ಬಹಳ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮಾತಾಕೊಡಿಲ್ಲ ಒಂಜಿ ಜಾತಿ ಸಂಘ ಸಮುದಾಯದ ಸಂಘದ ಮೊಲಮಲ್ಲ ಸನ್ಮಾನ ಕಟೌಟ್ ಪೂರ ಆಂಡ ಎನ್ನ ಜಾತಿ ಹೋಗೊಂಡ ಪತ್ರಕರ್ತರ ಜಾತಿ ಅಂಚ ಎಂಕ್ಲ ಇನ್ನಿತ ಒಂಜಿ ಆ ಮಗಲ್ ಕೊಂಡಲು ಇಲ್ಲದ ಸನ್ಮಾನ ಅಂದ ಎಂಕೊಂದು ಜಾತಿದ ಸನ್ಮಾನದ ಲೆಕ್ಕನೆ ಅಂಚ ಮೂಲ ಎಂಕಿತ ಮಾತ ಎನ್ನ ಪತ್ರಕರ್ತರ ಜಾತಿದಾಗಲು ಪೂರ ಸೇರ್ದು ಭಾರಿ ಒಂಜಿ ಖುಷಿಟ್ಟು ಎಂಗ್ನ ಮಗಳಿಗೆ ಸನ್ಮಾನ ಮಾಡ್ತೇವೆ. ನನ್ನ ಬಗ್ಗೆ ಏನಾದರೂ ಆಕ್ಷೇಪಗಳಿದ್ರೆ, ಬಡತದ ಬಗ್ಗೆ ಆಕ್ಷೇಪಗಳಿದ್ರೆ ನನ್ನ ಮೇಲೆ ತೀರಿಸ್ಬಿಡಿ, ಅಲ್ಲ ಪ್ರೀತಿಯನ್ನ ನನ್ನ ಮೇಲೆ ತೋರಿಸ್ಬಿಡಿ. ಆದರೆ ನನ್ನ ಮಗಳ ಮೇಲೆ ನೀವೆಲ್ಲರೂ ಪ್ರೀತಿಯನ್ನ ತೋರಿಸಿ, ನೀವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆ ಏರು ಪದ್ಯಗಳು ಒಂಜಿ ಚೂರು ಇಡ್ಲಿಂಗ್ ಸಾಡು ಒಂಜಿ ತಾಳ ಬರಂದೆ ಬಾರಿ ನೀಟಾದ ಅವಲ ಶ್ರುತಿ ಇಜ್ಜಂದೆ ಜಿತೇಂದ್ರ ಸರ್ ಶ್ರುತಿ ಬೋರ್ಡ್ ನಿಜ ಆ ಶ್ರುತಿ ಇಜ್ಜಂದೆ ಆಗ ಆ ಶ್ರುತಿ ನನ್ನ ಮನಸ್ಸಲ್ಲೇ ಪಾತದ ಆ ಯಕ್ಷಗಾನದ ಪದ ಎತ್ತು ಪೋಟಲು ಪಡ್ಡ ಒಂದು ಒಂಜಿ ಸುಪ್ತವಾಯಿನ ಪ್ರತಿಭೆ, ಅದ್ಭುತ ಪ್ರತಿಭೆ ನನಗೆ ಏತುಮಲ್ಲ ಭಾಗವತರಿಗಳ ಶ್ರುತಿ ಇಜ್ಜಂದೆ ಅವು ಪನ್ನೆರೆ ಬಾರಿ ಅವರು ಶ್ರುತಿದ ಅಂತ ಯಾರು ರಟ್ಟು ಪಂದ್ಯ ಐದೊಟ್ಟಿಗೂ ಕುಡೊಂಜಿ ಪಡ್ಡ ಸರ್ ಪಂಡಿತ್ ಯಾನ್ ಇನ್ನೂ ನಾಲ್ಕು ಇಂಗ್ಲೀಷ್ ಪದ್ಯ ಬಂದ ಅಲ್ಲ ಪ್ರಾಯಡಿ ಯಾನ್ ಬಂತು ದಾದ ಗ್ಯಾರಂಟಿ ಆಮ್ ಇಂಟಿಮೇಟ್ ನಾಯಿ ಕೊರತು ಅವೆಲ್ಲ ಶ್ರುತಿಬದ್ಧವಾಗಿ ಪಂಡಲ್ಲ ಮಲ್ಟಿ ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟ್ ಅವು ಕ್ರೆಡಿಟ್ ಅಥವಾ ಅದನ್ನ ಒಂಜಿ ಆ ಬಾಲ್ಯನ ಪಡೆಯನ ನಿಖಲ್ನ ಪುಣ್ಯ ಅಂದ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ಸೊನ್ಮೇಲೆ